ಸೇಫ್ ಆಗಿರಲಿ ಅಂತ ಜನ ಬ್ಯಾಂಕ್ನಲ್ಲಿ ಹಣ ಇಡ್ತಾರೆ. ಇತ್ತೀಚೆಗೆ ನಡೆಯುತ್ತಿರೋ ಕಳ್ಳತನ ನೋಡಿದ್ರೆ ಬ್ಯಾಂಕ್ನಲ್ಲಿ ಜನರ ಹಣಕ್ಕೆ ಸೆಕ್ಯೂರಿಟಿ ಇಲ್ಲೋ ಅನ್ನೋ ಮಟ್ಟಿಗೆ ಆತಂಕ ಎದುರಾಗಿದೆ. ವಿಜಯಪುರದಲ್ಲಿ ನಡೆದಂತಹ ದರೋಡೆ ಎಲ್ಲರನ್ನ ಅಂದ್ರೆ ಇಡೀ ಕರ್ನಾಟಕವನ್ನ ಬೆಚ್ಚಿ ಬೀಳಿಸಿದೆ. ಮನಿ ಹಿಸ್ಟ್ ಮಾದರಿ ಪಕ್ಕಾ ಪ್ಲಾನ್ ಮಾಡಿ ಈ ಕರಾಮತ್ತನ್ನ ಮಾಡಿದ್ದಾರೆ. ಕಳೆದ ಮೇ ತಿಂಗಳು ವಿಜಯಪುರದ ಮನಗೊಳಿ ಕೆನರಾ ಬ್ಯಾಂಕ್ ಕಳ್ಳತನ ಪ್ರಕರಣ ಮಾಸುವ ಮುನ್ನವೇ ಜಿಲ್ಲೆಯಲ್ಲಿ ಮತ್ತೊಂದು ಬೆಚ್ಚಿ ಬೀಳಿಸುವ ದರೋಡೆ ನಡೆದಿದೆ. ಅದು ಕೆನರಾ ಬ್ಯಾಂಕ್ನಲ್ಲಿ ದರೋಡೆಯಾಗಿದ್ದರೆ ಈಗ ಕಳ್ಳರು SBI ಬ್ಯಾಂಕಿಗೆ ನುಗ್ಗಿದ್ದಾರೆ. ಥೇಟ್ ಸಿನಿಮಾ ರೀತಿಯಲ್ಲಿ ಬ್ಯಾಂಕಿಗೆ ನುಗ್ಗಿದ ಕದಿಮರು ಬೃಹತ್ ಮೊತ್ತದ ಹಣ ಮತ್ತು ಚಿನ್ನವನ್ನ ದರೋಡೆ ಮಾಡಿದ್ದಾರೆ. ವಿಜಯಪುರದ ಚಡಚಣ ಪಟ್ಟಣದ ಪುಂದರಪುರ ರಸ್ತೆಯ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ನಲ್ಲಿ ದರೋಡೆಕೋರರು ಕೈಚಳಕವನ್ನ ಪ್ರದರ್ಶಿಸಿದ್ದಾರೆ. ಬ್ಯಾಂಕ್ನಲ್ಲಿದ್ದ ನಗದು, ಚಿನ್ನಾಭರಣ ದೋಚಿ ಪರಾರಿಯಾದ ದರೋಡೆಕೋರರ ಗ್ಯಾಂಗ್ ಎಷ್ಟು ಹಣ ಚಿನ್ನಾಭರಣವನ್ನ ಎಗರಿಸಿದ್ದಾರೆ ಎಂಬ ಈಗ ತನಿಖೆ ನಡೆಯುತ್ತಿದೆ. ಒಂದು ಮಾಹಿತಿಯ ಪ್ರಕಾರ 1 ಕೋಟಿ ನಗದು, 12 ರಿಂದ 13 ಕೆಜಿ ಚಿನ್ನಾಭರಣ ದೋಚಿದ್ದಾರೆ ಎನ್ನಲಾಗುತ್ತಿದೆ. KA24DH 2456 ನಂಬರ್ನಲ್ಲಿ ಕಾರಿನಲ್ಲಿ ಬಂದಿದ್ದ ಬಗ್ಗೆ ಮಾಹಿತಿ ಸಿಕ್ಕಿದ್ದು, ಕಾರಿನ ಫೋಟೋ ಕೂಡ ಸಿಕ್ಕಿದೆ. ಅಲ್ಲದೆ ಕದಿಮರು ಮತ್ತೊಂದು ಕಾರಿನಲ್ಲಿ ಪರಾರಿಯಾಗಿದ್ದು ಇದು ಪಕ್ಕಾ ಪ್ಲಾನ್ ಅನ್ನೋದನ್ನ ಸಾಬೀತುಪಡಿಸುತ್ತಿದೆ. ಘಟನಾ ಸ್ಥಳಕ್ಕೆ SP ಲಕ್ಷ್ಮಣ್ ನಿಂಬರ್ಗಿ ಹಾಗೂ ಅಧಿಕಾರಿಗಳು ಭೇಟಿ ನೀಡಿದ್ದು ಚಡಚಣ ಪೊಲೀಸ್ ಠಾಣೆಯಲ್ಲಿ ಕಳ್ಳತನ ಪ್ರಕರಣ ದಾಖಲಾಗಿದೆ. ಒಟ್ಟಾರೆ ಅದ್ಯಾಕೋ ಏನೋ ವಿಜಯಪುರದಲ್ಲಿ ಮೇಲಿಂದ ಮೇಲೆ ಬ್ಯಾಂಕ್ ದರೋಡೆ ಹೆಚ್ಚಾಗುತ್ತಿವೆ. ಮೇಲಿನ ನೋಟಕ್ಕೆ ಮಹಾರಾಷ್ಟ್ರ ಗ್ಯಾಂಗ್ಗೆ ಈ ಕೃತ್ಯವನ್ನ ಎಸಗಿದಂತೆ ಕಾಣುತ್ತದೆ. ಪೊಲೀಸರು ಆ ದರೋಡೆಕೋರರನ್ನ ಹೆಡೆಮುರಿ ಕಟ್ಟಿ ತರಲು ಕಠಿಣ ಸಂದೇಶ ರವಾನಿಸಬೇಕಾಗಿದೆ. ವಿಚಿತ್ರ ಏನಂದ್ರೆ ಸಿಬ್ಬಂದಿಯ ಕೈಕಾಲು ಕಟ್ಟಿ ಬ್ಯಾಂಕ್ ದರೋಡೆಯನ್ನ ಮಾಡಲಾಗಿತ್ತು. ಚಡಚಣ ಪಟ್ಟಣದ SBI ಬ್ಯಾಂಕ್ನಲ್ಲಿ ಸಿನಿಮೆಯ ರೀತಿ ಕನ್ನವನ್ನ ಹಾಕಲಾಯಿತು. ಸಂಜೆ 6:30 ಹೊತ್ತಿಗೆ ಬ್ಯಾಂಕ್ಗೆ ಎಂಟ್ರಿ ಕೊಟ್ಟಿದ್ದ ಮುಸುಕುಧಾರಿಗಳು ಮಿಲಿಟರಿ ಮಾದರಿಯ ಸಮವಸ್ತ್ರ ಧರಿಸಿದ್ದ ದರೋಡೆಕೋರ ಗ್ಯಾಂಗ್ ಇದಾಗಿತ್ತು. ಬ್ಯಾಂಕಿಗೆ ಎಂಟ್ರಿ ಕೊಟ್ಟಿದ್ದ ಗ್ಯಾಂಗ್ ಬಳಿ ಪಿಸ್ತೂಲು, ಮಾರಕಾಸ್ತ್ರಗಳಿದ್ದವು. ಬ್ಯಾಂಕ್ ಮ್ಯಾನೇಜರ್ ಮತ್ತು ಸಿಬ್ಬಂದಿ ಕೈಕಾಲು ಕಟ್ಟಿ ಬ್ಯಾಂಕಿಗೆ ಕನ್ನ ಹಾಕಿದ್ದರು. ಬಂದೂಕು, ಮಾರಕಾಸ್ತ್ರವನ್ನು ತೋರಿಸಿ ದರೋಡೆ ಮಾಡಿದ್ದು ಈಗ ಗೊತ್ತಾಗಿದೆ. ನಗದು, ಚಿನ್ನಾಭರಣ, ಲಗೇಜ್ ಹೇರಿಕೊಂಡು ಮಹಾರಾಷ್ಟ್ರದತ್ತ ಪರಾರಿಯಾಗಿರೋದು ಸ್ಪಷ್ಟ ಮಾಹಿತಿ ಸಿಕ್ಕಾಗಿದೆ. ಆದರೂ ಬ್ಯಾಂಕ್ಗಳ ಈ ರೀತಿ ಪದೇ ಪದೇ ದರೋಡೆ ಆಗುತ್ತಿರುವುದು ಇಡೀ ಸಮಾಜದಲ್ಲಿ ಕೆಟ್ಟ ಸಂದೇಶವನ್ನ ಕಳಿಸಲಾಗುತ್ತಿದೆ. ಇದು ಸರ್ಕಾರದ ಫೇಲ್ಯೂರ್ ಅಂತಾನೆ ಹೇಳಬಹುದು. ಆದರೆ ನಮ್ಮ ದೇಶದಲ್ಲಿ RBI ಹೇಗೆ ಕೆಲಸ ಮಾಡುತ್ತದೆ, ಬ್ಯಾಂಕ್ಗಳು ಹೇಗೆ ಕೆಲಸ ಮಾಡುತ್ತವೆ ಅನ್ನೋದು ನಾವು ಪ್ರಮುಖವಾಗಿ ತಿಳಿಯಬೇಕಾದಂತಹ ಒಂದು ಅಂಶವಾಗಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಭಾರತದ ಹಣದ ಮಾರುಕಟ್ಟೆ ಮತ್ತು ಬ್ಯಾಂಕಿಂಗ್ ನಿಯಂತ್ರಕವಾಗಿ ಕಾರ್ಯವನ್ನ ನಿರ್ವಹಿಸುತ್ತದೆ. ಇದು ಬ್ಯಾಂಕಿಂಗ್ ವ್ಯವಸ್ಥೆ, ಬ್ಯಾಂಕಿಂಗ್ ನೀತಿ, ಠೇವಣಿದಾರರ ಸಾರ್ವಜನಿಕರ ಹಿತಾಸಕ್ತಿಗಳನ್ನ ಗಮನದಲ್ಲಿಟ್ಟುಕೊಂಡು ಬ್ಯಾಂಕ್ಗಳನ್ನ ಪರಿಶೀಲನೆ ಮಾಡುತ್ತದೆ, ಅವುಗಳನ್ನ ನಿಯಂತ್ರಿಸುತ್ತದೆ. ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ 1949ರ ಆ ಅಧಿಕಾರವನ್ನ RBIಗೆ ನೀಡಲಾಗಿದೆ. ನಾವು ನಮ್ಮ ದೈನಂದಿನ ಜೀವನದ ಭಾಗವಾಗಿ ವಿವಿಧ ಬ್ಯಾಂಕ್ಗಳ ಸೇವೆಯನ್ನ ಪಡೆದುಕೊಳ್ಳುತ್ತೇವೆ ಅಥವಾ ಬಳಸುತ್ತೇವೆ. ನಮಗೆ ಸೇವೆ ನೀಡುವ ಬ್ಯಾಂಕ್ಗಳು ಹಣವನ್ನ ಹೇಗೆ ಗಳಿಸುತ್ತವೆ, ಅವುಗಳ ಆದಾಯ ಮೂಲಗಳು ಯಾವುವು ಎಂಬ ಅನುಮಾನ ಪ್ರತಿಯೊಬ್ಬರಲ್ಲೂ ಇದ್ದೇ ಇರುತ್ತದೆ. ಆದರೆ ಪ್ರಪಂಚದ ಎಲ್ಲಾ ಬ್ಯಾಂಕ್ಗಳಂತೆ ಭಾರತೀಯ ಬ್ಯಾಂಕ್ಗಳು ಆದಾಯಕ್ಕಾಗಿ ವಿಭಿನ್ನ ತಂತ್ರಗಳನ್ನ ಅನುಸರಿಸುತ್ತವೆ. ಹಾಗಾದ್ರೆ ನಮ್ಮ ಭಾರತೀಯ ಬ್ಯಾಂಕ್ಗಳು ಹೇಗೆ ಹಣ ಗಳಿಸುತ್ತವೆ ಅನ್ನುವುದನ್ನ ಈಗ ತಿಳಿದುಕೊಳ್ಳಿ. ಮೊದಲನೆಯದು ಸಾಲಗಳ ಮೇಲಿನ ಬಡ್ಡಿ. ಸಾಲಗಳ ಮೇಲಿನ ಬಡ್ಡಿಯು ಬ್ಯಾಂಕ್ಗಳ ಆದಾಯದ ಪ್ರಮುಖ ಮೂಲವಾಗಿದೆ. ವೈಯಕ್ತಿಕ ಸಾಲ, ಮನೆ ಸಾಲ, ವ್ಯಾಪಾರ ಸಾಲ, ಗಾಡಿಗಳ ಸಾಲ ಪಡೆದುಕೊಂಡು ಬ್ಯಾಂಕಿಗೆ ಬಡ್ಡಿಯನ್ನ ಪಾವತಿಸಬೇಕಾಗುತ್ತದೆ ಹಣವನ್ನ ತೆಗೆದುಕೊಂಡವರು. ಇದರಿಂದ ಬ್ಯಾಂಕ್ಗಳಿಗೆ ಆದಾಯ ಹರಿದು ಬರುತ್ತದೆ. ಈ ಬ್ಯಾಂಕ್ಗಳು ನಾವು ಠೇವಣಿ ಇಟ್ಟ ದುಡ್ಡಿನಿಂದ ಬೇರೆಯವರಿಗೆ ಸಾಲವನ್ನು ಕೊಡುತ್ತದೆ. ಮತ್ತು ಉದಾಹರಣೆಗೆ ನಾವು ಬ್ಯಾಂಕಿನಲ್ಲಿ ಸೇವಿಂಗ್ ಅಕೌಂಟ್ ನಲ್ಲಿ ದುಡ್ಡು ಇಟ್ಟಾಗ ನಮಗೆ ಅವರು ಕೊಡುವುದು ಇಂಟ್ರೆಸ್ಟ್ ರೂಪದಲ್ಲಿ ಕೇವಲ 4 ರಿಂದ 5% ಮಾತ್ರ. ಅದೇ ಅವರು ಬೇರೆಯವರಿಗೆ ಬೇರೆ ಬೇರೆ ಮೂಲಕ ಸಾಲವನ್ನ ಕೊಟ್ಟಾಗ ಅವರಿಂದ ಹೆಚ್ಚಾಗಿ ಅವರು ಇಂಟ್ರೆಸ್ಟ್ ಅನ್ನ ಪಡೆಯುತ್ತಾರೆ.
ಹೆಚ್ಚಾಗಿ ಅವು 8ರಿಂದ 10, 11, 15ರವರೆಗೂ ಇಂಟ್ರೆಸ್ಟ್ ಅನ್ನ ಹಾಕುತ್ತಾರೆ. ಈ ಇಂಟ್ರೆಸ್ಟ್ ಗಳ ಮೂಲಕವೇ ಅವರು ಸಾಲಗಳ ಮೇಲಿನ ಬಡ್ಡಿಯ ಮೂಲಕವೇ ಈ ದುಡ್ಡನ್ನ ಗಳಿಸುತ್ತಾರೆ. ಎರಡನೆಯದು ಹೂಡಿಕೆಗಳಿಂದ. ಸರ್ಕಾರಿ ಭದ್ರತೆಗಳು, ಬಾಂಡುಗಳು ಮತ್ತು ಷೇರುಗಳಿಂದ ವಿವಿಧ ರೀತಿಯ ಹಣಕಾಸು ಸಾಧನಗಳಲ್ಲಿ ಬ್ಯಾಂಕ್ಗಳು ಹೂಡಿಕೆ ಮಾಡುತ್ತವೆ. ಬ್ಯಾಂಕ್ಗಳು ಒಟ್ಟು ಆದಾಯವು ಈ ಹೂಡಿಕೆಗಳ ಆಧಾರದಿಂದಲೇ ಬರುತ್ತದೆ. ಸೇವಾ ಶುಲ್ಕಗಳು. ಕಾರ್ಯನಿರ್ವಹಣೆ, ಎಟಿಎಂ ಬಳಕೆ ಮತ್ತು ವಹಿವಾಟಿನಂತಹ ಸೇವೆಗಳ ಮೇಲೆ ಬ್ಯಾಂಕ್ಗಳು ಶುಲ್ಕವನ್ನ ವಿಧಿಸುತ್ತವೆ ಮತ್ತು ಶುಲ್ಕಗಳ ಮೂಲಕ ಬ್ಯಾಂಕ್ಗಳು ಆದಾಯವನ್ನ ಗಳಿಸುತ್ತವೆ. ಉದಾಹರಣೆಗೆ, ನಾವು ಬಳಸುವಂತಹ ಎಟಿಎಂ ಆಗಲಿ ಅಥವಾ ಯಾವುದೇ ತರಹದ ಸರ್ವಿಸ್ ಆಗಲಿ ಮಾಡಿದಾಗ ಒಮ್ಮೆ ಅವುಗಳು ಕೆಲವೊಂದು ಸೇವಾ ಶುಲ್ಕವನ್ನ ನಮ್ಮ ಮೇಲೆ ಹಾಕುತ್ತವೆ. ಅವುಗಳ ಮೂಲಕವೇ ಅವರು ದುಡ್ಡು ಗಳಿಸುತ್ತಾರೆ. ಕ್ರೆಡಿಟ್ ಕಾರ್ಡ್ ಮೂಲಕ. ಬ್ಯಾಂಕ್ಗಳು ಕ್ರೆಡಿಟ್ ಕಾರ್ಡ್ ನೀಡುವ ಮೂಲಕ ಹಾಗೂ ಆ ವ್ಯವಹಾರಗಳಿಗೆ ವಿಧಿಸುವ ನಾನಾ ಶುಲ್ಕಗಳಿಂದ ಆದಾಯವನ್ನ ಮಾಡುತ್ತವೆ. ವಾರ್ಷಿಕ ಶುಲ್ಕಗಳು ಮತ್ತು ವ್ಯಾಪಾರಿ ಶುಲ್ಕಗಳ ಮೂಲಕ ಹಣವನ್ನ ಸಂಗ್ರಹಿಸುತ್ತವೆ. ವಿದೇಶಿ ವಿನಿಮಯ. ಬ್ಯಾಂಕುಗಳು ವಿದೇಶಿ ವಿನಿಮಯ ಕಾರ್ಯಾಚರಣೆಯನ್ನ ನಡೆಸುತ್ತವೆ. ಕರೆನ್ಸಿ ಪರಿವರ್ತನೆ ಮತ್ತು ಅಂತಾರಾಷ್ಟ್ರೀಯ ಹಣಕಾಸು ಸೇವೆಗಳು ಬ್ಯಾಂಕುಗಳಿಗೆ ಆದಾಯದ ಮೂಲಗಳಾಗಿವೆ. ಅಂತರ್ ಬ್ಯಾಂಕು ಸಾಲ. ಬ್ಯಾಂಕುಗಳು ಪರಸ್ಪರ ಹಣವನ್ನು ಸಾಲವಾಗಿ ನೀಡುತ್ತವೆ. ಅಂತಹ ಅಂತರ್ ಬ್ಯಾಂಕ್ ವಹಿವಾಟುಗಳ ಮೇಲೆ ಬಡ್ಡಿಯ ರೂಪದಲ್ಲಿ ಬ್ಯಾಂಕುಗಳು ಆದಾಯವನ್ನ ಪಡೆಯುತ್ತವೆ. ಖಜಾನೆ ನಿರ್ವಹಣೆ. ಬ್ಯಾಂಕುಗಳು ತಮ್ಮ ಖಜಾನೆ ಕಾರ್ಯಾಚರಣೆಯನ್ನ ನಿರ್ವಹಿಸುತ್ತವೆ. ಅದರ ಭಾಗವಾಗಿ ಸರ್ಕಾರಿ ಭದ್ರತೆಗಳು, ಬಾಂಡುಗಳು, ಷೇರುಗಳಂತಹ ವಿವಿಧ ರೀತಿಯ ಹಣಕಾಸು ಸಾಧನಗಳನ್ನ ಮಾರಾಟ ಮತ್ತು ಖರೀದಿಸುವ ಮೂಲಕ ಹಣವನ್ನ ಗಳಿಸುತ್ತವೆ. ಡಿಜಿಟಲ್ ಬ್ಯಾಂಕಿಂಗ್. ಹೌದು, ಇತ್ತೀಚೆಗೆ ಹೆಚ್ಚಾಗಿ ಇದರ ಮೂಲಕವೇ ಬ್ಯಾಂಕುಗಳು ಹೆಚ್ಚಾಗಿ ದುಡ್ಡನ್ನ ಗಳಿಸುತ್ತಿವೆ ಅಂದ್ರೆ ತಪ್ಪಾಗಲಾರದು. ಪ್ರಸ್ತುತ ಡಿಜಿಟಲ್ ಬ್ಯಾಂಕಿಂಗ್ ನಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತದೆ. ಅದು ಫೋನ್ ಪೇ ಆಗಲಿ, ಗೂಗಲ್ ಪೇ ಆಗಲಿ ಅಥವಾ ಮನಿ ಟ್ರಾನ್ಸ್ಫರಿಂಗ್ ಆಗಲಿ, ಎಲ್ಲ ವಿಷಯಗಳು ಇಂತಹ ಡಿಜಿಟಲ್ ಬ್ಯಾಂಕಿಂಗ್ ಮಾಡಿದಾಗ ಸೇವಾ ಶುಲ್ಕ ಅಂತ, ಉದಾಹರಣೆಗೆ 10,000 ರೂಪಾಯಿಗೆ 1 ರೂಪಾಯಿಯೋ, 20,000 ರೂಪಾಯಿಗೆ 2 ರೂಪಾಯಿಯೋ ಈ ಮೂಲಕ ಸೇವಾ ಶುಲ್ಕ ಅಂತ ಪ್ರತಿನಿತ್ಯ ಸಾವಿರಾರು ಕೋಟಿ ರೂಪಾಯಿಗಳನ್ನ ಈ ಬ್ಯಾಂಕ್ಗಳು ಇತ್ತೀಚೆಗೆ ಗಳಿಸುತ್ತಿರುವುದು ಕಂಡು ಬಂದಿದೆ. ಈ ರೀತಿ ಬ್ಯಾಂಕ್ಗಳು ನಮ್ಮ ಇಟ್ಟ ಹಣದಿಂದಲೇ ಬೇರೆಯವರಿಗೆ ಹಣವನ್ನ ಕೊಟ್ಟು ಅಥವಾ ಸೇವಾ ಶುಲ್ಕಗಳ ಮೂಲಕ ಹಣವನ್ನ ಪಡೆದು ಆದಾಯವನ್ನ ಗಳಿಸುತ್ತಿವೆ ಅಂದ್ರೆ ತಪ್ಪಾಗಲಾರದು ಸ್ನೇಹಿತರೆ. ಈಗ ನೀವು SMS ಗೂ ಕೂಡ ಸೇವಾ ಶುಲ್ಕವನ್ನ ಕಟ್ಟಬೇಕಾಗುತ್ತದೆ. ವರ್ಷಕ್ಕೆ 20 ರೂಪಾಯಿ ನೀವು ಒಬ್ಬೊಬ್ಬರಾಗಿ ಕಟ್ಟಿದರೆ ಕೋಟಿಗಟ್ಟಲೆ ಅಕೌಂಟ್ ಅನ್ನ ಹೊಂದಿದಂತಹ ಬ್ಯಾಂಕುಗಳು ಎಷ್ಟು ಕೋಟಿ ಹಣವನ್ನ ಗಳಿಸುತ್ತಿವೆ ಅನ್ನುವುದನ್ನ ನೀವೇ ಯೋಚನೆ ಮಾಡಬಹುದು. ಹನಿ ಹನಿ ಕೂಡಿದರೆ ಹಳ್ಳ ಅನ್ನುವ ಹಾಗೆ ಚಿಕ್ಕ ಚಿಕ್ಕ ಸೇವಾ ಶುಲ್ಕಗಳನ್ನ ನಮ್ಮ ಮೇಲೆ ಹಾಕಿ ಸಾವಿರಾರು ಕೋಟಿ ರೂಪಾಯಿಯನ್ನ ಈ ಬ್ಯಾಂಕುಗಳು ಕೂಡ ಗಳಿಸುತ್ತಿವೆ. ಆದ್ರೆ ನಾವು ಇಟ್ಟಿರುವ ಹಣ ಬ್ಯಾಂಕುಗಳಲ್ಲಿ ಎಷ್ಟು ಸೇಫ್ ಅನ್ನುವುದು ಕೂಡ ಒಂದು ಪ್ರಶ್ನೆಯಾಗಿಯೇ ಉಳಿದಿದೆ. ಆದರೂ ಕೂಡ ಇತ್ತೀಚೆಗೆ ಬ್ಯಾಂಕುಗಳು ಕೂಡ ಹಲವಾರು ರೀತಿಯ ರಕ್ಷಣೆಗಾಗಿ ಹಲವಾರು ಸೆಕ್ಯೂರಿಟಿ ಸಿಸ್ಟಮ್ಗಳನ್ನು ಕೂಡ ಮಾಡುತ್ತಿವೆ. ಆದರೆ ಎಷ್ಟೇ ಸೆಕ್ಯೂರಿಟಿ ಸಿಸ್ಟಮ್ ಮಾಡಿದರೂ ಕೂಡ ಬ್ಯಾಂಕುಗಳಲ್ಲಿ ದರೋಡೆ ನಿರಂತರವಾಗಿ ನಡೆಯುತ್ತಾನೆ ಇರುವುದು ವಿಪರ್ಯಾಸವೇ ಸರಿ. ಸ್ನೇಹಿತರೆ, ನಿಜಕ್ಕೂ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಹಾಗೂ ಬ್ಯಾಂಕ್ಗಳ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಇಂತಹದ ಇನ್ನಷ್ಟು ಮಾಹಿತಿಯನ್ನ ಬರುವ ಸಂಚಿಕೆಯಲ್ಲಿ ಕೊಡುತ್ತೇನೆ.